ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು ಮಲೆನಾಡು ದಂಡನಾಯಕ ವಿಭಾಗದಲ್ಲಿ ಹಾಗೆ ನಾವು ಆರಾಧನೆ ಮಾಡುವಂತಹ ಶಾರದಾ ತಾಯಿ ಹಾಗೂ ಸ್ಥಳಕ್ಕೆ ಸಂಬಂಧಪಟ್ಟ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥನೆ ಮಾಡುತ್ತೇವೆ. 90ನೇ ವರ್ಷದ ಶಾರದೋತ್ಸವವನ್ನು ಶಾರದಾ ಮಾಡ್ತಾ ಇದ್ದೇವೆ. 89 ವರ್ಷ ಕಳೆದು ಅನಾದಿ ಕಾಲದಿಂದ ಒಂದು ರೋಗ ರುಜಿನದ ಪರಿಹಾರಕ್ಕಾಗಿ ಆಸ್ತಿಕ ಮಹಾಶಯರು ಸೇರಿಕೊಂಡು ಆ ಮಂದಿರದ ರಚನೆಯಾಗಿ ಆರಾಧನೆ ಮಾಡಿಕೊಂಡು ಬಂದಂಥ ಕ್ಷೇತ್ರ. ಹಾಗೆ ಕಳೆದ ವರ್ಷದಿಂದ ನಾವು ವಿಶೇಷವಾಗಿ ವಿಜೃಂಭಣೆಯಲ್ಲಿ ಶಾರದೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ಮೊನ್ನೆ ನವರಾತ್ರಿ ಆರಂಭ ಮಾಡಿ ಇವತ್ತು ಮೂಲ ನಕ್ಷತ್ರದಂದು ಆ ಶಾರದೆಯ ಪ್ರತಿಷ್ಠೆ ಮಾಡುವ ಪೂರ್ವಭಾವ ಶ್ರೀನಿವಾಸ ಅವರು ಶಿಲ್ಪಿಗಳು ಯಾವುದೇ ಒಂದು ದೇವರ ಪ್ರತಿಷ್ಠೆ ಮಾಡಿ ಆಚಾರ್ಯರು ಪಿತೃಗಳು ಶಿಲ್ಪಿಗಳು ತಾಯಿ ಆ ಸ್ಥಾನದಲ್ಲಿ, ಯಾಕೆ ದೇಹ ರಚನೆ ಮಾಡೋದು ತಾಯಿ ಆ ಸ್ಥಾನದಲ್ಲಿ ನಿಂತು ಅವರು ಅದನ್ನು ಯಾವುದೇ ಒಂದು ಇದರ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದರೆ ಅಷ್ಟು ಶ್ರದ್ಧೆಯಲ್ಲಿ ಇವತ್ತು ಆ ವಿಗ್ರಹವನ್ನು ರಚಿಸಿ ನಮಗೆ ಬಿಟ್ಟುಕೊಡ್ತಾ ಇದ್ದಾರೆ.
ಇದನ್ನು ನಾವು ಮುಂದೆ ಕೊಂಡೋಗಿ ಆ ಶಾರದ ಪ್ರತಿಷ್ಠೆಯಾಗಿ ಮುಂದಕ್ಕೆ ಅಕ್ಷರಯಜ್ಞ, ಸರಸ್ವತಿ ಪೂಜೆ, ಹಾಗೆ ನಾಳೆ ಚಂಡಿಕಾ ಹವನ, ಹಾಗೆ ನಾಡಿನ ಶೋಭಾಯಾತ್ರೆ ಎಲ್ಲ ಆ ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೇವರು ನಿರ್ವಿಘ್ನವಾಗಿ ನಡೆಸಿಕೊಂಡು ಬಂದು ನಮ್ಮ ಹತ್ರ ಆ ದೇವರೇ ಮಾಡಿಸುವುದು. ಇದಕ್ಕೆ ನಿದರ್ಶನ ನಾವು ದಿನ ಅಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಯಾರೆಲ್ಲ ದೇವರನ್ನು ನಂಬಿಕೊಂಡು ಆ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ಆರೋಗ್ಯ, ಸಂತೋಷ, ಅವರ ಇಷ್ಟಾರ್ಥಗಳನ್ನು ಆ ದೇವರು ನೆರವೇರಿಸಿಕೊಳ್ಬೇಕು. ಹಾಗೆ ಮುಂದಕ್ಕೆ ನಮ್ಮದೊಂದು ಕಲ್ಪನೆ ಇದೆ, ಭವ್ಯ ಮಂದಿರದ ನಿರ್ಮಾಣ ಆಗಬೇಕು ಅಂತ, ಅದನ್ನು ಕೂಡ ಶಾರದಾ ಮತ್ತು ನಮ್ಮ ಎಲ್ಲರ ಭಕ್ತರ ಕೈಯಲ್ಲಿ ಮಾಡಿಸಿಕೊಡಬೇಕು. ಹಾಗೆ ಇದಕ್ಕೆಲ್ಲ ಆಸ್ತಿಕ ಮಹಾಶಯರ ತನುಮನ ಧನಗಳ ಸಹಕಾರ ಇರಬೇಕು. ಈ ಮುಹೂರ್ತವನ್ನು ಸುಮೂರ್ತ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಮಹಾಗಣಪತಿ ದೇವರ ಪದಾರಂದಕ್ಕೆ ಗೋವಿಂದ ಗೋವಿಂದ, ಮಾಲಿಂಗೇಶ್ವರ ದೇವರ ಪದಾರಂದಕ್ಕೆ ಗೋವಿಂದ ಗೋವಿಂದ, ಅಮ್ಮನವರ ಪದಾರಂದಕ್ಕೆ ಗೋವಿಂದ ಗೋವಿಂದ, ಶಾರದಾ ಮಾತೆ ಪದಾರಂದಕ್ಕೆ ಗೋವಿಂದ ಗೋವಿಂದ. ಸರಿ ಸರಿ ಅಂತೀರಿ
ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.